ಈಗ ದೇವಸ್ಥಾನದ ಜಾತ್ರೆಯ ಸಂದರ್ಭದಲ್ಲಿ ಮುಸ್ಲಿಂ ವ್ಯಾಪಾರಿಗಳು ವ್ಯಾಪಾರ ಮಾಡಬಾರ್ದು, ಮಳಿಗೆ ಕೊಡಬಾರ್ದು ಅನ್ನುವಂಥದ್ದು ಏನಿದೆ ಅದೀಗ ಬಹುತೇಕ ಮೊನ್ನೆ ಹೆಚ್ಚುವರಿ ಜಿಲ್ಲಾಧಿಕಾರಿಗಳು ಸಭೆ ಮಾಡಿ ಅಲ್ಲಿ ಅದಕ್ಕೆ ಮತ್ತೆ ಮುಂದುವರಿದ ಟೆಂಡರ್ ಮಾಡಿ ಅವಕಾಶ ಕೊಟ್ಟಿದ್ದಾರೆ. ಈಗ ಇರುವಂತಹದ್ದು ಆ ನಂತರ ಬಜರಂಗದಳ ವಿಶ್ವ ಹಿಂದೂ ಪರಿಷತ್ತಿನ ಮುಖಂಡರಾದಂಥ ಶರಣ್ ಪಂಪೇಲು ಮತ್ತವರ ಪಟಲಾಪ್ ಏನು ಅಲ್ಲಿ ಮಂಗಲದೇವಿ ದೇವಸ್ಥಾನದ ಜಾತ್ರೆ ಬೀದಿಗೆ ಬಂದು ಹಿಂದೂ ಅಂಗಡಿಗಳಿಗೆ ತಮ್ಮ ಸಂಘಟನೆಯ ಬಜರಂಗದಳದ ಬಾವುಟಗಳನ್ನು ಕಟ್ಟಿ ಇಲ್ಲಿ ಮಾತ್ರ ಹಿಂದೂಗಳು ವ್ಯಾಪಾರ ಮಾಡಬೇಕು, ಇದು ಹಿಂದೂಗಳ ಅಂಗಡಿ ಮತ್ತು ಮುಸ್ಲಿಮರ ಅಂಗಡಿಗಳಿಗೆ ಬಾವುಟ ಇಲ್ಲ, ಅಲ್ಲಿ ವ್ಯಾಪಾರ ಮಾಡಬಾರ್ದು ಅಂತ ಹೇಳಿ ಒಂದು ಬಹಿಷ್ಕಾರವನ್ನು ಹಾಕುವಂತ ಒಂದು ಕ್ರಮ ಏನು ಮಾಡಿದ್ದಾರೆ. ಇದು ಯಾವುದೇ ಕಾರಣಕ್ಕಾಗೂ ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಸಂವಿಧಾನದ ಆಶಯಗಳ ಉಲ್ಲಂಘನೆ ಮಾತ್ರ ಅಲ್ಲ, ನಮ್ಮ ನೆಲದ ಕಾನೂನಿನ ಕ್ರಿಮಿನಲ್ ಕಾನೂನುಗಳ ಉಲ್ಲಂಘನೆ. ಅದರಿಂದಾಗಿ ತಕ್ಷಣ ಶರಣ್ ಪಂಪೇಲ್ ಮತ್ತು ಗ್ಯಾಂಗ್ ಅನ್ನ ಬಂಧಿಸಿ ಕಠಿಣವಾದಂಥ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಅಂತ ನಾವು ಕೇಳ್ತಾ ಇದ್ದೀವಿ. ಪೊಲೀಸ್ ಇಲಾಖೆ, ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನ ಪೊಲೀಸ್ ಇಲಾಖೆ ಶರಣ್ ಪಂಪೇಲ್ ಮುಂಭಾಗ ಮಂಡಿಯೂರಿದ ರೀತಿಯಲ್ಲಿದೆ. ಇದು ಅಷ್ಟು ಸರಳ ಅಲ್ಲ. ಯಾಕೆಂದ್ರೆ ಒಂದು ಕಡೆ ಶರಣ್ ಪಂಪೇಲು ಮತ್ತು ಗ್ಯಾಂಗ್ ಅನ್ನ ಚೂ ಬಿಟ್ಟಿರುವಂತದ್ದು ಬಿಜೆಪಿ ಶಾಸಕ ಮತ್ತು MP ನಳಿನ್ ಕುಮಾರ್ ಕಟೀಲು, ವೇದವ್ಯಾಸ ಮತ್ತು ಗ್ಯಾಂಗ್ ಇವರು ಚೂ ಬಿಟ್ಟು ಮುಂದಿನ ಲೋಕಸಭಾ ಚುನಾವಣೆಗೆ ಸಿದ್ಧತೆ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಇವರಿಗೆ ಜನರ ಮುಂದೆ ಬಂದು ನಾವು ಅದು ಮಾಡಿದೀವಿ ಇದು ಮಾಡಿದ್ವಿ ಅಂತ ಹೇಳುವಂತ ಯಾವುದೇ ಸಾಧನೆಗಳು ಕೂಡ ಇಲ್ಲ. ಲೋಕಲ್ ಅವರಿಗೆ ಉದ್ಯೋಗ ಕೊಡಿಸೋದಿರ್ಬೋದು, ಪರಿಸರದ ಪ್ರಶ್ನೆ ಇರ್ಬೋದು, ಒಂದು ರೈಲ್ವೆ ಹೆದ್ದಾರಿ ಯಾವುದರಲ್ಲಿ ಕೂಡ ಸಾಧನೆ ಮಾಡದೇ ಇರೋದ್ರಿಂದ ಈಗ ಪಾರ್ಲಿಮೆಂಟ್ ಇಲೆಕ್ಷನ್ಗೆ ಶರಣ್ ಪಂಪೇಲು ಮತ್ತು ಬಜರಂಗದಳದ ಹಿಂದುಳಿದ ಜಾತಿಗಳ ಹುಡುಗರನ್ನ ಚೂಬಿಟ್ಟು ಇದೆಲ್ಲವನ್ನು ಮಾಡ್ತಾ ಇದ್ದಾರೆ. ಅದರಿಂದಾಗಿ ಈ ಮೂಲಕ ಈ ಶರಣ್ ಪಂಪೇಲ್ ಅವರನ್ನ ಕಾನೂನಿನ ಚೌಕಟ್ಟಿನಡಿಯಲ್ಲಿ ಕಟ್ಟಿ ಹಾಕಿ ಇವರನ್ನ ರಾಜಕೀಯವಾಗಿ ಮುಖಾಮುಖಿ ಆಗಬೇಕು ಅನ್ನುವಂಥದ್ದು ನಮ್ಮ ಬೇಡಿಕೆ. ನಾವು ಅದನ್ನ ಕೇಳಿದ್ದೀವಿ. ಮತ್ತೆ ಯಾವುದೇ ಕಾರಣಕ್ಕೂ ಕೂಡ ಪೊಲೀಸ್ ಇಲಾಖೆಯಲ್ಲಿ ಈ ರೀತಿ ಕೋಮು ಶಕ್ತಿಗಳ ಮುಂದೆ ಮಂಡಿಯಿರೋದನ್ನ ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಉಡುಪಿ ಜಿಲ್ಲೆಗೆ ನೀನು ಬರಬೇಡ ಅಂತ ಇಲ್ಲಿ ಹೆಜಮಾಡಿಯಲ್ಲೇ ಪೊಲೀಸ್ ಉಡುಪಿ SP ಅವರಿಗೆ ಶರಣ್ ಪಂಪೇಲನ್ನು ತಡೆದು ವಾಪಸ್ ಕಳಿಸ್ಲಿಕ್ಕೆ ಆಗ್ತದೆ ಅಂತ ಆದ್ರೆ ಮಂಗಳೂರಿನಲ್ಲಿ ಈ ರೀತಿ ಪುಂಡಾಟ ಮೆರೆಸ್ಲಿಕ್ಕೆ ಹೆಂಗೆ ಅವಕಾಶ ಆಗ್ತದೆ, ಅದನ್ನ ಯಾಕೆ ತಡೀಲಿಕ್ಕೆ ಆಗಲ್ಲ ಅನ್ನುವಂಥ ನಮ್ಮ ಪ್ರಶ್ನೆ. ಅದನ್ನು ನಾವು ಇಲ್ಲಿ ಹೇಳಿದ್ದೀವಿ. ಮತ್ತೆ ಇದು ಯಾವುದೇ ಕಾರಣಕ್ಕೂ ಮುಂದುವರಿಬಾರ್ದು. ಮತ್ತೆ ಶರಣ್ ಪಂಪೇಲಿಗೆ ನಾನು ಇಲ್ಲಿ ಹೇಳುವಂತದ್ದು ಪ್ರಶ್ನೆ, ಅದ್ಯಾಕೆ ಮಂಗಲದೇವಿ ಒಂದೇ ಕಡೆ ಜಾತ್ರೆ ನಡೀತಾ ಇದೆಯಾ? ದಸರಾ ಜಾತ್ರೆ ಕುದ್ರೋಳಿಯಲ್ಲಿ ನಡೀತಾ ಇದೆಯಲ್ವಾ, ಉರ್ವದಲ್ಲಿ ನಡೀತಾ ಇದೆಯಾ, ಎಲ್ಲ ಕಡೆ ನಡೀತಾ ಇದೆಯಲ್ಲ. ಅಲ್ಲಿ ಹಿಂದೂ ವ್ಯಾಪಾರಿಗಳಿಗೆ ವ್ಯಾಪಾರ ಆಗೋದು ಬೇಡ, ಅಲ್ಲಿ ಯಾಕೆ ಬಾವುಟ ಕಟ್ಟೋದಿಲ್ಲ? ಕುದ್ರೋಳಿಯಲ್ಲಿ ದೇವಸ್ಥಾನ ಗೋಕರ್ಣನಾಥ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಯ ವ್ಯಾಪಾರಸ್ಥರ ಅಂಗಡಿಗಳಿಗೆ ಬಾವುಟ ಕಟ್ಟಿದ್ರೆ ಅಲ್ಲಿಯ ಕೋಟಿ ಚೆನ್ನೈ ಮತ್ತು ನಾರಾಯಣಗುರಿಯ ಅನ್ಯಾಯಿಗಳು ಈ ಶರಣ್ ಪಂಪೇಲ್ ಮತ್ತು ಗ್ಯಾಂಗ್ ಅನ್ನ ಬಸ್ಕಿ ಹೊಡಿಸ್ತಾರೆ. ಅಲ್ಲಿ ಹೆದರಿಕೆ ಇದೆ. ಮಂಗಳದೇವಿ ದೇವಸ್ಥಾನ ಬಹಳ ಪರಂಪರೆ ಇರುವಂತಹದ್ದು. ಒಂದು ಶತಮಾನದಿಂದ ಅಲ್ಲಿ ಈ ಉತ್ಸವ ನಡೀತಾ ಇದೆ. ಮುಸ್ಲಿಂ ಮಹಿಳೆಯರು ಕೂಡ ಅಲ್ಲಿ ಈ ಹಿಂದಿನಿಂದಲೂ ಕೂಡ ಬಹಳ ನಿರ್ಭಯವಾಗಿ ಓಡಾಡ್ತಾ ಇದ್ರು. ಈಗ ಮಂಗಳದೇವಿ ದೇವಸ್ಥಾನದ ಪಾವಿತ್ರ್ಯಕ್ಕೆ ಗೌರವಕ್ಕೆ ಧಕ್ಕೆ ತರುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬೇರೆ ಕಡೆ ಮಾಡುವಂತ ಧೈರ್ಯ ಅಲ್ವ? ಯಾಕೆ ಕುದ್ರೋಳಿಯಲ್ಲಿ ಯಾಕೆ ಹಿಂದೂಗಳು ವ್ಯಾಪಾರ ಮಾಡುವಲ್ಲಿ ಹೋಗ್ಲಿಕ್ಕೆ ಆಗಲ್ಲ ಅವರಿಗೆ? ಈ ಎಲ್ಲ ಪ್ರಶ್ನೆ ಇದೆ. ಇದಕ್ಕೆ ಬಹಳ ಮುಖ್ಯವಾಗಿ ಚುನಾವಣೆ ಅಜೆಂಡಾ ಮತ್ತೆ ಬಡಪಾಯಿಗಳ ರಕ್ತ ಹರಿಸಿ ಒಂದಿಷ್ಟು ಬಡಪಾಯಿಗಳನ್ನ ಹುಡುಗರನ್ನ ಜೈಲಿಗೆ ಕಳಿಸಿ ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ನಮ್ಮ ನಳಿನ್ ಕುಮಾರ್ ಕಟೀಲನ್ನ 4ನೇ ಅವಧಿಗೆ MP ಮಾಡುವಂತಹ ಒಂದು ಕುತಂತ್ರ ಅಲ್ಲಿ ಇದೇನೂ ಅಲ್ಲ. ಇದನ್ನ ನಾವು ಒಪ್ಪೋದಿಲ್ಲ. ಜಿಲ್ಲಾಡಳಿತ ಬಹಳ ಪ್ರಧಾನವಾಗಿ ಉಸ್ತುವಾರಿ ಸಚಿವರು ಇದರ ಬಗ್ಗೆ ಕಠಿಣವಾದಂತಹ ಕ್ರಮವನ್ನು ಕೈಗೊಳ್ಳಬೇಕು ಅಂತ ನಾವು ಮನವಿ ಕೊಟ್ಟಿದ್ದೀವಿ. ಒಂದು ವೇಳೆ ಆ ಕ್ರಮ ಆಗ್ಲಿಲ್ಲ ಅಂದ್ರೆ ನಾವು ಎಲ್ಲರೂ ಸಮಾನ ಮನಸ್ಕ ನಮ್ಮ ಜಂಟಿ ವೇದಿಕೆಯಿಂದ ನಾವು ಇದನ್ನ ಒಂದು ಸವಾಲಾಗಿ ಸ್ವೀಕರಿಸ್ತೀವಿ. ನಾವು ಬೀದಿಯಲ್ಲೇ ಇದನ್ನ ನಾವು ಎದುರಿಸ್ತೀವಿ ಅನ್ನುವಂಥ ಮಾತನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಒಂದು ಮತ್ತೆ ಬೀದಿ ಬದಿ ವ್ಯಾಪಾರಸ್ಥರದ್ದು ಕೂಡ ಬೇಡಿಕೆಗಳಿದೆ. ಅವರನ್ನು ಕೂಡ ಧರ್ಮದ ಆಧಾರದಲ್ಲಿ ವಿಭಜಿಸಿ ರಾಜಕೀಯ ದ್ವೇಷ ಸಾಧನೆ ಮಾಡಲಿಕ್ಕೆ ವೇದವ್ಯಾಸ ಮತ್ತು ಅವರ ಗುರುತು ಕಾರ್ಡ್ ಅನ್ನ ಕೊಡದೆ ಅವರನ್ನು ವಂಚಿಸ್ತಾ ಇದ್ದಾರೆ. ಅದನ್ನು ಕೂಡ ನಾವು ಒಪ್ಲಿಕ್ಕಾಗಲ್ಲ. ಅದನ್ನು ಕೂಡ ನಾವು ಇವತ್ತು ಮೀಟಿಂಗ್ ಅಲ್ಲಿ ಅಧಿಕೃತವಾಗಿ ಹೇಳಿದ್ದೀವಿ. ಈ ತಿಂಗಳ ಏನು 25ಕ್ಕೆ ಕೊಡ್ತೀವಿ ಅಂತ ಏನು ಕಮಿಷನರ್ ಹೇಳಿದ್ದಾರೆ ಅದನ್ನು ಈ ತಿಂಗಳ ಒಳಗಡೆ ಕೊಡಿಸಬೇಕು. ಇಲ್ಲಾಂದ್ರೆ ನಾವು ಮತ್ತೆ ಬೀದಿ ಬದಿ ವ್ಯಾಪಾರಸ್ಥರು ಕನ್ನಡ ರಾಜ್ಯೋತ್ಸವದ ದಿನ ಪ್ರತಿಭಟನೆ ಮಾಡುವಂತ ಪರಿಸ್ಥಿತಿ ಉದ್ಭವ ಆಗ್ತದೆ. ಅದನ್ನು ಅವಕಾಶ ಕೊಡಬಾರ್ದು ಅನ್ನುವಂಥ ಮಾತನ್ನು ಕೂಡ ಹೇಳಿದ್ವಿ.